ಪುತ್ತೂರಿನ ಕಂಬಳಕ್ಕೆ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಇದೀಗ ಪುತ್ತೂರಿನ ಕಂಬಳ ಆರಂಭಗೊಂಡಿದೆ. ಪುತ್ತೂರಿನ ಕಂಬಳ ಆರಂಭಗೊಂಡು ಕೆಲ ಗಂಟೆಗಳಾಗಿವೆ. ಆದರೆ ಪುತ್ತೂರಿನ ಕಂಬಳ ಆರಂಭಕ್ಕೂ ಮೊದಲು ಶ್ರೀ ಕ್ಷೇತ್ರ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಎಲ್ಲ ಕೋಣಗಳು ಕೂಡ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಣಾಮವನ್ನು ಸಲ್ಲಿಸಿ ಅಲ್ಲಿ ವಿಶೇಷವಾದಂತಹ ಆಶೀರ್ವಾದವನ್ನು, ದೇವರ ಆಶೀರ್ವಾದವನ್ನು ಪಡೆದು ಬಂದಿರುವಂಥದ್ದು. ಇದೀಗ ನಾವು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದ ಮುಂಭಾಗದಲ್ಲಿದ್ದೇವೆ. ಅಲ್ಲಿ ಕೋಣಗಳ ಮಾಲೀಕರು ಕೋಣಗಳನ್ನು ತಂದು ಯಾವ ರೀತಿಯಾಗಿ ಪ್ರಣಾಮವನ್ನು ಸಲ್ಲಿಸ್ತಾರೆ ನೋಡುವ. ಮಹತೋಬಾರ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಕೋಣಗಳ ಮಾಲೀಕರು ಇಲ್ಲಿಯ ತೀರ್ಥವನ್ನು ಕೋಣಗಳಿಗೆ ಕುಡಿಸುವಂಥದ್ದು, ಆನಂತರ ಆ ಕೋಣಗಳಿಗೆ ತೀರ್ಥವನ್ನು ಚಿಮುಕಿಸುವಂಥದ್ದನ್ನು ಮಾಡ್ತಾರೆ. ಅದರ ಜೊತೆಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ಸಲ್ಲಿಸ್ತಾರೆ. ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರುವಂಥದ್ದು ಇಲ್ಲಿಯ ರೂಢಿ. ಇಲ್ಲಿಯ ಪ್ರಸಾದವನ್ನು ಕೋಣಗಳಿಗೆ ಹಾಕುವಂಥದ್ದು. ಇಲ್ಲಿ ಪ್ರತಿಯೊಂದು ಕಂಬಳ ಆದಂಥ ಸಂದರ್ಭದಲ್ಲಿ ಆಯಾಯ ಕ್ಷೇತ್ರದ ವಿಶೇಷತೆಯನ್ನು ಅರಿತುಕೊಂಡು ಆಯಾಯ ಕ್ಷೇತ್ರದ ಪ್ರಮುಖ ಸನ್ನಿಧಿಗಳಲ್ಲಿ ಈ ರೀತಿಯಾದಂತಹ ಧಾರ್ಮಿಕ ನಂಬಿಕೆಗಳನ್ನು ಇಟ್ಟುಕೊಂಡು ಅವರು ಕೆಲಸವನ್ನು ಆರಂಭಿಸ್ತಾರೆ. ಆ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಆ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದ ಕುಂಕುಮವನ್ನು ಕೋಣಗಳಿಗೆ ತೋರಿಸುವ ಮೂಲಕ ಈ ದಿನ ಉತ್ತಮವಾಗಿ ಓಡಲಿ, ಜೊತೆಗೆ ಗೆಲುವು ನಮ್ಮದಾಗಲಿ, ಅದರ ಜೊತೆಗೆ ದೇವರ ಒಂದು ಆಶೀರ್ವಾದ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವಂಥದ್ದು ರೂಢಿ. ಕೇವಲ ಎಲ್ಲ ಕೋಣಗಳ ಮಾಲೀಕರು ಕೂಡ ಇಲ್ಲಿ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿಯೇ ಕಂಬಳ ಕಣಕ್ಕೆ ಇಳಿತಾರೆ. ಅದರ ಜೊತೆಗೆ ಕಂಬಳದ ಪರಿಕರಗಳಿಗೂ ಕೂಡ ಅದೇ ರೀತಿಯಾಗಿ ಒಂದು ಪ್ರಸಾದವನ್ನು ಹಾಕೋದು, ಗಂಧವನ್ನು ಹಾಕುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಕೋಣಗಳನ್ನು ಅಡ್ಡ ಬೀಳಿಸುವಂಥದ್ದು ಇರ್ಬೋದು, ಕೋಣಗಳನ್ನು ಅಲ್ಲಿ ಅಡ್ಡ ಬೀಳಿಸುವಂಥದ್ದನ್ನು ಮಾಡ್ತಾರೆ. ಅಂದರೆ ಒಂದು ವಿಶೇಷವಾಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಕೋಣಗಳು ದೇವರಿಗೆ ಒಂದು ಪ್ರಣಾಮವನ್ನು ಸಲ್ಲಿಸುವಂಥದ್ದು, ಅದಾದ ನಂತರ ಪ್ರದಕ್ಷಿಣೆ ಬರುವಂಥದ್ದು ಇಲ್ಲಿನ ರೂಢಿ. ಇದು ಇಲ್ಲಿನ ವಿಶೇಷವಂತ ಕಟ್ಟುಕಟ್ಟಲೆ. ಈ ಬಗ್ಗೆ ಈ ಕೋಣಗಳ ಮಾಲೀಕರನ್ನು ಕೂಡ ಮಾತನಾಡಿಸುವ ಇನ್ನೊಂದು ಕೋಣದ ತಂಡ ಇಲ್ಲಿಗೆ ಆಗಮಿಸಿರುವಂಥದ್ದು. ಇವರು ಕೂಡ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ವಿಶೇಷವಾಗಿ ಕೋಣಗಳನ್ನು ಪ್ರಾರ್ಥನೆ ಸಲ್ಲಿಸಿ ಕೋಣಗಳನ್ನು ಎದುರು ಭಾಗಕ್ಕೆ ತಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು, ಕೋಣದ ಪರಿಕರಗಳನ್ನು ಕೂಡ ಇಟ್ಟು ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ನೆರವು ಸಿಗಬೇಕು, ಜೊತೆಗೆ ಕೋಣಗಳ ಜೊತೆಗೆ ದೇವರ ಆಶೀರ್ವಾದ, ದೇವರ ಕೃಪೆ ಇರಬೇಕು ಅನ್ನುವಂಥದ್ದು. ಎರ್ಮಾಲ್ನ ಮತ್ತೊಂದು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಪುಚ್ಚೊಟ್ಟು ಬೀಡು ಎರ್ಮಾಲ್ನ ತಂಡ ಈಗ ಇಲ್ಲಿರುವಂಥದ್ದು. ಅವರು ಕೂಡ ಅಷ್ಟೇ ಅದೇ ರೀತಿಯಾದಂತಹ ಒಂದು ಕ್ರಮವನ್ನು ಇಲ್ಲಿ ಮಾಡುವಂಥದ್ದು ರೂಢಿ. ಅದರ ಜೊತೆಗೆ ಕೋಣಗಳನ್ನು ಹಿಡಿದುಕೊಂಡು ಪ್ರದಕ್ಷಿಣೆ ಹಾಕುವಂಥದ್ದು ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಮಹತೋಬಾರ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಪೂಜಾ ಕ್ರಮಗಳು ನಡೀತದೆ. ಆ ಪೂಜಾ ಕ್ರಮಗಳು ನಡೆದು ಬಂದು ಆ ಕೋಣಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಆಯೋಜಕರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುವಂಥದ್ದು ಕೂಡ ಇಲ್ಲಿಯ ರೂಢಿ. ಇದು ಪುತ್ತೂರು ಕಂಬಳದ ಮುಂಚೆ, ಅಂದರೆ ಪುತ್ತೂರು ಕಂಬಳಕ್ಕೆ ಆರಂಭಕ್ಕೆ ಮೊದಲು ಇಲ್ಲಿ ವಿಶೇಷವಾದಂತಹ ರೂಢಿಯನ್ನು ಇಟ್ಟುಕೊಂಡಿರುವಂಥದ್ದು. ಏಕೆಂದರೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರನ ಕ್ಷೇತ್ರದ ದೇವರ ಗದ್ದೆಯಲ್ಲಿ ನಡೆಯುವಂತಹ ಕಂಬಳ. ಈ ಕಂಬಳಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ, ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆಯೋಜಕರು. ಜೊತೆಗೆ ಕೋಣದ ಮಾಲೀಕರು ಕೋಣಗಳನ್ನು ತಂದು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಎದುರು ನಿಂತು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ವಿಶೇಷವಾದ ನಂಬಿಕೆ ಇಲ್ಲಿ ಕ್ಷೇತ್ರದಲ್ಲಿ ಕೋಣಗಳನ್ನು ಕರೆದುಕೊಂಡು ಬಂದು ಒಳಗೆ ನೀವು ಪ್ರಾರ್ಥನೆಯನ್ನು ಮಾಡಿ ಅಥವಾ ಪೂಜೆಯನ್ನು ಸಲ್ಲಿಸಿ ಇಲ್ಲಿಗೆ ಬರ್ತೀರಿ. ಹೇಗೆ ಈ ಮಹತೋಬಾರ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಏನೆಲ್ಲ ಕ್ರಮಗಳನ್ನು ನೀವು ಕೈಗೊಳ್ತೀರಿ ಇಲ್ಲಿ ಬಂದ ಆರಂಭದಲ್ಲಿ? ನಾವು ದೇವರಿಗೆ ಮೊದಲು ಪ್ರಾರ್ಥನೆ ಮಾಡಿ ನುಗ್ಗ ಇಲ್ಲೇ ಕಟ್ಟೋದು. ವಿನ್ ಆಗಬೇಕಂತ ನಾವು ಮೊದಲು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಆಮೇಲೆ ಈ ಪ್ರಸಾದವನ್ನು ತಂದು
ದೇವರಿಗೆ ಇದೆ ಇಲ್ಲಿದ್ದೇ ಪ್ರಸಾದ ಹಾಕೋದು ನಾವು, ಬೇರೆ ಯಾವ್ದು ಎಲ್ಲಿದ್ದು ಪ್ರಸಾದ ಹಾಕಲ್ಲ. ಬೇರೆ ಯಾವುದು? ಇಲ್ಲ ಇಲ್ಲ. ಓಕೆ. ಇಲ್ಲಿ ನೀವು ಯಾವುದಕ್ಕೆಲ್ಲ ಇದು ಕೋಣಗಳಿಗೆ ಹಾಕ್ತೀರಿ ಮತ್ತು ಪರಿಕರಗಳಿಗೆ ಹಾಕ್ತೀರಾ ಪ್ರಸಾದ? ಇಲ್ಲ, ಕೊನೆಗಳಿಗೆ ಮಾತ್ರ. ಕೋಣಗಳಿಗೆ ಮಾತ್ರ. ವಿಶೇಷ ಪ್ರಾರ್ಥನೆ ಸಲ್ಲಿಸ್ತೀರಿ? ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಓಕೆ. ಹೀಗೆ ಪುತ್ತೂರು ಕಂಬಳದಲ್ಲಿ ಕರೆಗೆ ಇಳಿಯುವ ಮೊದಲು ಈ ರೀತಿಯಂಥ ಒಂದು ಸಂಪ್ರದಾಯದ ಪಾಲನೆ ಇದೆ. ಈಗ ನೋಡಿ, ಮತ್ತು ಕೂಡ ನೀವು ನೋಡ್ತಾ ಇದ್ದೀರಿ, ಸಾಲುಗಟ್ಟಿ ನಿಂತಿರುವಂತಹ ಕೋಣಗಳ ಮಾಲೀಕರು, ಕೋಣಗಳ ಸಾಲು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಸಾಲುಗಟ್ಟಿ ನಿಂತಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರವೇ ಅವರು ಮುಂದೆ ಅಂದರೆ ಕಣಕ್ಕೆ ಇಳಿಯುವಂಥದ್ದು ಅಥವಾ ಕಂಬಳ ಕರೆಗೆ ಇಳಿಯುವಂಥದ್ದು. ಇದು ವಿಶೇಷವಂತ ಆಕರ್ಷಣೆ. ಅದು ಕೂಡ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರನಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರವೇ ಅವರೆಲ್ಲರೂ ಕೂಡ ಕಂಬಳ ಕಣಕ್ಕೆ ಇಳಿತಾರೆ. ಈ ರೀತಿಯಂಥ ಒಂದು ವಿಶೇಷವಂತ ನಂಬಿಕೆ ಇದೆ. ಅದರ ಜೊತೆಗೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರನ ಪ್ರಸಾದವನ್ನು ಕೋಣೆಗಳಿಗೆ ಹಾಕುವಂಥದ್ದು, ಮಹಾಲಿಂಗೇಶ್ವರನ ತೀರ್ಥವನ್ನು ಕೋಣೆಗಳಿಗೆ ಕುಡಿಸುವಂತಹ ಸಂಪ್ರದಾಯ ಕೂಡ ಇಲ್ಲಿ ಬಹಳ ವರ್ಷಗಳಿಂದ ರೂಢಿಯಲ್ಲಿದೆ. ವಿನಯ್ ಕಲ್ಮಡ್ಕ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.